ಪಾವಗಡ ತಾಲೂಕಿನ ನಿಡಗಲ್ಲು ಹೋಬಳಿಯ ಮಂಗಳವಾಡ ಗ್ರಾಮದಲ್ಲಿ ಶ್ರೀ ತಿರುಮಲ ರಾಘವೇಂದ್ರ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ಸಮಾಜ ಸೇವಕ ನೇರಳೆಕುಂಟೆ ನಾಗೇಂದ್ರ ಕುಮಾರ್ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಮಾತನಾಡುತ್ತಾ ಈ ಶಿಬಿರ ಯಶಸ್ವಿಯಾಗಿದೆ. ನಮ್ಮ ಪಾವಗಡ ತಾಲೂಕಿನಲ್ಲಿ 4 ಹೋಬಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಪಂಚಾಯಿತಿಗೂ ಸಹ ನಮ್ಮ ಉಚಿತ ಆರೋಗ್ಯವನ್ನು ತಲುಪಿಸಬೇಕು ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆದಿರೆಹಳ್ಳಿ ಜಗನ್ನಾಥಪ್ಪ ಮಾತನಾಡಿ, ಆರೋಗ್ಯವನ್ನು ನಾವು ಚೆನ್ನಾಗಿಟ್ಟುಕೊಂಡರೆ ನಾವು ಏನು ಬೇಕಾದರೂ ಸಾಧಿಸಬಹುದು, ಎಲ್ಲಿಗೆ ಬೇಕಾದರೂ ಹೋಗಬಹುದು. ಹಳ್ಳಿಗಳಲ್ಲಿ ಆರೋಗ್ಯದ ಮಹತ್ವವನ್ನು ಎಲ್ಲರಿಗೂ ತಿಳಿಸಬೇಕು ಎಂದರು. ಉಪನ್ಯಾಸಕರಾದ ಜಾನಕಿರಾಮು ಹರಿಹರಪುರ, ಯುವ ಮುಖಂಡ ಸಿಕೆಪುರ ಮಧು ಮಾತನಾಡಿ ಶಿಬಿರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನರಸೇಗೌಡ ಮಧ್ಯೆ, ಯುವ ಮುಖಂಡರಾದ ಮುರಳಿ ಚಿನ್ನಮ್ಮನಹಳ್ಳಿ, ಧನು ಸಿಂಹಾದ್ರಿ ನಿಡಗಲ್ಲು, ನಾಗಭೂಷಣ್ ಸಿಕೆಪುರ, ಚಂದ್ರಶೇಖರ್ ಪೆಮ್ಮನಹಳ್ಳಿ, ನಟರಾಜ್ ಕುಮಾರ್, ಡಿ ಹನುಮಂತರಾಯ, ಮಂಜು, ಮಂಜುನಾಥ, ಜಿ ಹನುಮಂತರಾಯ ಎಳ್ಳನೀರು, ಸಿಕೆಪುರ, ಕಾರ್ಬನ್ ರವಿ ಸೇರಿದಂತೆ ಕಾರ್ಯಕರ್ತರು ಮತ್ತು ಯುವ ಮುಖಂಡರು ಭಾಗಿಯಾಗಿದ್ದರು. ಕಲಾವಿದ ಹನುಮಂತರಾಯಪ್ಪ ಸಿಕೆಪುರ ಹಾಡಿನ ಮೂಲಕ ಗಮನ ಸೆಳೆದರು. 1000ಕ್ಕಿಂತ ಹೆಚ್ಚು ಜನರು ಈ ಶಿಬಿರದ ಪ್ರಯೋಜನ ಪಡೆದರು. ವರದಿ ರಾಮಪ್ಪ ಸಿಕೆಪುರ. ಹುಟ್ಟು ಮತ್ತು ಸಾವಿನ ಮಧ್ಯೆ ಜೀವನ ಸಾಗ್ತಾ ಹೋಗುತ್ತೆ. ಆದರೆ ಬಾಲ್ಯ, ಯೌವನ, ವೃದ್ಧಾಪ್ಯ ಹೀಗೆ 3 ಹಂತಗಳಿರ್ತವೆ. ಅದರಲ್ಲಿ ವಿದ್ಯಾಭ್ಯಾಸ, ಮದುವೆ, ದುಡಿಮೆ, ಇನ್ನು 10 ಹಲವಾರು ಮಜಲುಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಲ್ಲಿ ನಮ್ಮ ಎಲ್ಲ ಮಕ್ಕಳು, ಮರಿ, ಮನೆ, ಕಾರು, ಬಂಗ್ಲೆ ಹೀಗೆ ಹೋಗ್ತಾ ಇದ್ದಾಗ ಅವುಗಳ ಜೊತೆಯಲ್ಲಿ ಈ ಸಮಾಜಕ್ಕೆ ಏನಾದರೂ ನಮ್ಮದೇ ಅಂತ ಕೊಡುಗೆಯನ್ನ ಕೊಡಬೇಕು ಅಂತ ಮನಸ್ಥಿತಿ ಉಳ್ಳಂಥವ್ರು ಬಹಳ ಕಡಿಮೆ ಇರ್ತಾರೆ. ಅದರಲ್ಲಿ ನಮ್ಮ ನಾಗೇಂದ್ರ ಅವರ ಒಬ್ಬರು ಅಂತ ನಾನಂತೂ ಭಾವಿಸ್ತೇನೆ. ಪ್ರತಿಯೊಬ್ಬರು ನಾವು ಈ ನಾಗೇಂದ್ರ ಅಣ್ಣ ಅವ್ರಿಗೆ ಬೆನ್ನೆಲುಬಾಗಿ ಇರಬೇಕು. ಇಂಥ 100 ಕಾರ್ಯಕ್ರಮಗಳು ಮಾಡಲಿ, ಅವರು ಇನ್ನು ಎತ್ತರಕ್ಕೆ ಬೆಳಿಬೇಕು, ನಾವು ಬೆಳೆಸೋಣ. ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾನು ಗಮನಿಸಿದ ಹಾಗೆ ಇವರು ಒಂದು ಎಲ್ಲಾ ರೀತಿಯ ನಮ್ಮ ಪಾವಗಡ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಆಯಾ ಹಳ್ಳಿಗಳಲ್ಲಿ ಗಮನಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಆರೋಗ್ಯ ಇಲ್ಲ ಅಂದ್ರೆ ಮನುಷ್ಯ ಸ್ಟಿಫ್ನೆಸ್ ಇರಲ್ಲ ಅಂದ್ರೆ ಸೊಸೈಟಿ ಹದಗೆಟ್ಟೋಗುತ್ತೆ. ಹದಗೆಟ್ಟೋದ ಸೊಸೈಟಿ ಅಭಿವೃದ್ಧಿ ಕಾಣಲ್ಲ. ಅದಕ್ಕೋಸ್ಕರ ಮನುಷ್ಯನ ಜೀವನದಲ್ಲಿ ಎಲ್ಲಾ ಬೆಳವಣಿಗೆಗಳಿಗಿಂತ ಅತಿ ಮುಖ್ಯವಾದ ಬೆಳವಣಿಗೆ ಏನಂದ್ರೆ ಈ ಆರೋಗ್ಯದ ಉತ್ತಮವಾದ ಬೆಳವಣಿಗೆಗೆ ನಾಗೇಂದ್ರ ಕುಮಾರ್ ಅಣ್ಣವರು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ತುಂಬ ಹೃದಯಗಳ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಆರೋಗ್ಯ ಆಸ್ಪತ್ರೆ ಕಡೆಯಿಂದ ನಾವು ಒಂದು ನಾಗೇಂದ್ರ ಕುಮಾರ್ ಅವರ ಸಮ್ಮಿಶ್ರತೆಯಲ್ಲಿ ಒಂದು 4 ಹೋಬಳಿಗಳಲ್ಲಿ 4 ಹೋಬಳಿಗಳಿಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ನಾಗರಮಡಿಕೆ ಹೋಬಳಿಯಲ್ಲಿ ಫಸ್ಟ್ ಮಾಡಿದ್ವಿ. ಅಲ್ಲಿ 1325 ಪೇಷಂಟ್ಗಳಿಗೆ ನಾವು ಟ್ರೀಟ್ ಮಾಡಿದ್ವಿ. ಮತ್ತು ಅದರ ಕಡೆಯಿಂದ ಬರೀ ನಾಗರಮಡಿಕೆ ಹೋಬಳಿಯಲ್ಲಿನೇ 10 ಪೇಷಂಟ್ಗೆ ಸರ್ಜರಿ ಮಾಡಿಸಿದ್ವಿ. ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಉಚಿತವಾಗಿ. ಒಂದು ಸರ್ಜರಿಗೆ ಇವಾಗಿನ ಎಲ್ಲರಿಗೂ ಗೊತ್ತಿದೆ, ಒಂದು ಮೊಕಾಲು ಸರ್ಜರಿ ಮಾಡಬೇಕಂದ್ರೆ 70 ಇಂದ 80 ಸಾವಿರ ಆಗುತ್ತೆ. ಬಟ್ ಅವರಿಗೆ ಇವರ ಸಮ್ಮಿಶ್ರಾಶ್ರಯದಲ್ಲಿ ಇವರ ನೆರವಿನಲ್ಲಿ ಉಚಿತವಾಗಿ ಮಾಡಿಸ್ತೀವಿ. ಮತ್ತು ನೆಕ್ಸ್ಟ್ ಕ್ಯಾಂಪು ವೈನೂಸ್ ಪಟೇಲ್ ಮಾಡಿಸಿದ್ವಿ. ಅಲ್ಲಿ 728 ಪೇಷಂಟ್ ಆಗಿತ್ತು. ಅಲ್ಲಿ 728 ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ದೀವಿ. ಅದರಲ್ಲಿ 522 ಬ್ಲಡ್ ಚೆಕಪ್ ನಮ್ಮ ಹತ್ರ ರಿಪೋರ್ಟ್ಸ್ ಇದೆ. ಮತ್ತು ಅದಕ್ಕೆ ಕಾಯಿಲೆಯನ್ನು ಪತ್ತೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಲಾಗಿದೆ. ಆಮೇಲೆ ನೆಕ್ಸ್ಟು ವೆಂಕಟಾಪುರದಲ್ಲಿ ಮಾಡಿದ್ವಿ. ವೆಂಕಟಾಪುರದಲ್ಲಿ 1000 ಚಿಲ್ಲರೆ ಆಗಿತ್ತು. ಆಮೇಲೆ ಅಲ್ಲಿನ 3 ಪೇಷಂಟ್ಗಳಿಗೆ ಮತ್ತು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ. ಅದಾದ ಮೇಲೆ ಇವತ್ತು ಮಂಗಳವಾಡದಲ್ಲಿ ಕಾರ್ಯಕ್ರಮ ನಡೀತಿದೆ. ಸರ್, ನಾಗೇಂದ್ರ ಕುಮಾರ್ ಸರ್, ತಮ್ಮ ಪ್ರಶ್ನೆ. ಈಗ 4 ಹೋಬಳಿಗಳಾಯಿತು, ಮುಂದೆ ನೆಕ್ಸ್ಟ್ ಎಲ್ಲಿ? ಏನು ನಮ್ಮ ಆಸ್ಪತ್ರೆ ಬೆಂಗಳೂರು, ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಭರತ್ ಅವರ ಒಂದು ಸಹಯೋಗದೊಂದಿಗೆ, ಅವರ ಒಂದು ಸಹಕಾರದೊಂದಿಗೆ ನಾವಿಬ್ಬರೂ ಸೇರಿ ನಮ್ಮ ಪಾವಗಡ ತಾಲೂಕಿನ ಬಡ ಜನರ ಸೇವೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಪಾವಗಡ ತಾಲೂಕಿನಲ್ಲಿ ಭಾಳಷ್ಟು ಆರೋಗ್ಯ ಸಮಸ್ಯೆ ಇರುವ ವಿಚಾರ ನಮಗೆಲ್ಲ ಗೊತ್ತಿರೋದೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ 4 ಹೋಬಳಿಗೂ ಒಂದೊಂದು ಕ್ಯಾಂಪ್ ಮಾಡಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ
ಶಕ್ತಿ ಕೊಟ್ಟರೆ, ಜನರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ನಮಗೆ ಹೀಗೆ ಮುಂದುವರಿತಾ ಇದ್ದರೆ, ಏನೀಗ ಹೋಬಳಿ ಮಟ್ಟಕ್ಕೆ ಮಾಡಿದ್ದೀವೋ ಮುಂಬರುವ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ಪಂಚಾಯಿತಿ ಮತ್ತು ಹಳ್ಳಿ ಮಟ್ಟದಲ್ಲಿ ಸಮೇತವಾಗಿ ಮಾಡಬೇಕಂತಕ್ಕಂತಹ ಒಂದು ಯೋಚನೆ ಇದೆ. ಆ ದೇವರು ಮತ್ತು ಈ ಜನರ ಒಂದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತವಾಗಿ ಈ ಆರೋಗ್ಯ ಶಿಬಿರ ಅಂತಕ್ಕಂಥದ್ದು ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೆ ತಲುಪಿಸುವಂಥ ಒಂದು ಕಾರ್ಯ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಸರ್ ಡಾಕ್ಟರ್ ಭರತ್ ಸರ್, ತಂಡದಲ್ಲಿ ಎಲ್ಲ 10 ರೀತಿಯ ಡಾಕ್ಟರ್ಸ್ಗಳಿದ್ದಾರೆ. ಎಲ್ಲ ಒಬ್ಬರು ಸರ್ಜರಿ, ಮತ್ತು ಮೂಳೆ ರೋಗ ತಜ್ಞರು, ಸ್ತ್ರೀ ರೋಗ ತಜ್ಞರು, ಮತ್ತು ಮಕ್ಕಳ ತಜ್ಞರು, ಮೆಡಿಸಿನ್ ಅವರಿದ್ದಾರೆ. ಎಲ್ಲ 10 ಜನ ಇದ್ದಾರೆ. 10 ಜನ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ. ಅವ್ರನ್ನೆಲ್ಲ ನಮ್ಮ ತಂಡದ ವತಿಯಿಂದ ನಾವು ಈ ಶಿಬಿರವನ್ನು ಮಾಡಲಾಗಿದೆ. ಓಕೆ ಸರ್, ಇನ್ನೊಂದು ಪಂಚಾಯತ್ ದಿನಗಳಲ್ಲಿ 4 ಹೋಬಳಿನಲ್ಲಿ 4 ಕಡೆ ಪ್ರತಿಯೊಬ್ಬ ಒಂದು ಹಳ್ಳಿಗೂ ಪ್ರತಿಯೊಂದು ಪಂಚಾಯಿತಿಗೂ ಸಮೇತವಾಗಿ ನಮ್ಮ ಉಚಿತ ಆರೋಗ್ಯ ಅಂತಕ್ಕಂಥದ್ದು ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಆರೋಗ್ಯ ಪಾವಗಡ ಅಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಆಸ್ಪತ್ರೆ ಬೆಂಗಳೂರವರ ವತಿಯಿಂದ ನಾವು ಏನಾದರೂ ಮಾಡಿ ನಮ್ಮ ಒಂದು ಪಾವಗಡ ತಾಲೂಕಿನ ಒಂದು ಬಡವರ ಸೇವೆ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಅಂತಕ್ಕಂಥವ್ರು ಹಮ್ಮಿಕೊಂಡಿದ್ದೀವಿ. 3 ಹೋಬಳಿನಲ್ಲಿ ಸಮೇತವಾಗಿ ನಾಗಲಮಡಿಕೆ ಆಗಿರ್ಬೋದು, ವೈನಸ್ಕೋಟೆ ಆಗಿರ್ಬೋದು, ಕಸವ ಹೋಬಳಿನಲ್ಲಿ ಆಗಿರ್ಬೋದು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿಯಾಗಿದೆ. ಅದೇ ರೀತಿ ನಮ್ಮ ನಿಡಗಲ್ ಹೋಬಳಿನಲ್ಲಿ ಸಮೇತವಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಒಂದು ಸಕ್ಸಸ್ ಅಂತಕ್ಕಂಥದ್ದು ಆಗಿದೆ. ಈ ಒಂದು ವೇದಿಕೆಯ ಮೇಲೆ ಹಾಸೀನರಾದಂತಹ ನಮ್ಮ ನಿಡಗಲ್ ಹೋಬಳಿಯ ಜನನಾಯಕರುಗಳಾದಂತಹ ನಮ್ಮ ಜಗನ್ನಾಥಣ್ಣವರೇ ಹಾಗೂ ಈ ಮಂಗಳವಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಧುವಣ್ಣನವರೇ ಹಾಗೂ ಜಾನಕಿ ರಾಮಣ್ಣನವರೇ ಹಾಗೂ ಎಲ್ಲ ನಮ್ಮ ಒಂದು ನರಸೇಗೌಡ್ರೆ, ಬಸವರಾಜಣ್ಣವರೇ, ಅದೇ ರೀತಿ ನಮ್ಮ ಧನುಸಿಂಹಾದ್ರಿ ಅವರೇ, ನೀಲಕಂಠಣ್ಣವರೇ ಮತ್ತು ನಮ್ಮ ಜಯರಾಮಣ್ಣನವರೇ, ನಾಗಭೂಷಣವರೇ, ಮಧು ಅವರೇ, ರಾಜ್ ಅವರೇ, ನಾಗೇಶಣ್ಣನವರೇ ಹಾಗೂ ನಮ್ಮ ಚಂದ್ರವಣ್ಣನವರೇ ಮತ್ತು ನಮ್ಮ ಸ್ನೇಹಿತರಾದಂತಹ ಮುರಳಿಯವರೇ ಹಾಗೂ ಈ ವೇದಿಕೆಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆಗೆ ಆಗಮಿಸಿದಂತಹ ಎಲ್ಲ ನನ್ನ ಯುವ ಮಿತ್ರರು ಹಾಗೂ ನಮ್ಮ ಪತ್ರಿಕಾ ಮಿತ್ರರಿಗೆ ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ನಾವು ಏನೇ ಇವತ್ತು ನಾನು ನೇಳೆಕುಂಟೆ ನಾಗೇಂದ್ರ ಕುಮಾರ್ ಒಂದು ಪಾವಗಡದಲ್ಲಿ ಒಬ್ಬ ಯುವ ಮುಖಂಡನಾಗಿ ಬೆಳೆಯೋದಕ್ಕೆ ಬಹಳಷ್ಟು ಸಹಕರಿಸ ಕೊಡ್ತಾ ಇರುವಂತಹ, ಬಹಳಷ್ಟು ಆಶೀರ್ವಾದ ಮಾಡ್ತಾ ಇರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ದೇವರ ಮುಡಿಯಲ್ಲಿ ಮುಡಿಸುವರು, ಎಲ್ಲಿದೆಯಣ್ಣ ಮಡಿ ಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ, ಎಲ್ಲಿದೆಯಣ್ಣ ಮಡಿ ಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ. ಮಣ್ಣಿನ ಋಣವನ ಹರಿಯದ ನಾವು, ಮಣ್ಣಿನ ಋಣವನ್ನು ಅರಿಯದ ನಾವು, ಕೊಡಲಿಲ್ಲ ಅದಕ್ಕೆ ಏನನ್ನ, ಕೊಡಲಿಲ್ಲ ಅದಕ್ಕೆ ಏನನ್ನ. ಸೃಷ್ಟಿಯ ಚಲನ ಜೀವನ ಮರಣ, ಜೀವ ಜೀವಗಳ ಈ ಮಣ್ಣ. ಸೃಷ್ಟಿಯ ಚಲನ ಜೀವನ ಮರಣ, ಜೀವ ಜೀವಗಳ ಈ ಮಣ್ಣ. ಜಾತಿ ಧರ್ಮ ಮಡಿ ಮೈಲಿಗೆಯ ಭೇದ ಭಾವ ಈ ಮಣ್ಣಿಗಿಲ್ಲ. ಜಾತಿ ಧರ್ಮ ಮಡಿ ಮೈಲಿಗೆಯ ಭೇದ ಭಾವ ಈ ಮಣ್ಣಿಗಿಲ್ಲ. ಮಣ್ಣಿನ ಮಹಿಮೆಯ ನರಿಯದ ನಾವು, ಮಣ್ಣಿನ ಮಹಿಮೆಯ ನರಿಯದ ನಾವು, ಕೊಡಲಿಲ್ಲ ಅದಕ್ಕೆ ಏನನ್ನ, ಕೊಡಲಿಲ್ಲ ಅದಕ್ಕೆ ಏನನ್ನ. ಸೃಷ್ಟಿಯ ಚಲನ ಜೀವನ ಮರಣ, ಜೀವ ಜೀವಗಳ ಈ ಮಣ್ಣ. ಸೃಷ್ಟಿಯ ಚಲನ ಜೀವನ ಮರಣ, ಜೀವ ಜೀವಗಳ
ಈ ಮಣ್ಣ